ಬ್ರಾಸ್ ಬ್ಯಾಂಡ್ನ ಉತ್ತೇಜನಕ್ಕಾಗಿ ಹುಟ್ಟಿಕೊಂಡ ಪೆಪ್ಪೆರೆ ಪೆಪ್ಪೆ ಢುಮ್ ಕಾರ್ಯಕ್ರಮ ಮಸ್ಕತ್ಗೆ ಕಾಲಿಡಲಿರುವ ಬ್ರಾಸ್ ಬ್ಯಾಂಡ್ ಸ್ಪರ್ಧೆ ಮಸ್ಕತ್ನಲ್ಲಿ ಅಕ್ಟೋಬರ್ 10ರಂದು ನಡೆಯಲಿರುವ 2ನೇ ಆವೃತ್ತಿಯ ಕಾರ್ಯಕ್ರಮ. ಬ್ರಾಸ್ ಬ್ಯಾಂಡ್ ಅನ್ನ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಅಮಿ ಅನಿ ಅಮ್ಜಿ ತಂಡ 2024ರ ಫೆಬ್ರವರಿ ತಿಂಗಳಿನಲ್ಲಿ ಮೊದಲ ಬಾರಿಗೆ ಪೆಪ್ಪೆರೆ ಪೆಪ್ಪೆ ಢುಮ್ ಅದ್ಧೂರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿತ್ತು. ಇದರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಒಟ್ಟು 20 ತಂಡಗಳು ಪಾಲ್ಗೊಂಡಿದ್ವು. ಇದರ ಸಮಾರೋಪ ಕಾರ್ಯಕ್ರಮವು ಅದೇ ವರ್ಷದ ನವೆಂಬರ್ನಲ್ಲಿ ಮಂಗಳೂರಿನಲ್ಲಿ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ದೊರೆತ ಯಶಸ್ಸಿನಿಂದ ಪ್ರೇರಣೆ ಪಡೆದು ಇದೀಗ ಪೆಪ್ಪೆರೆ ಪೆಪ್ಪೆ ಢುಮ್ ಕಾರ್ಯಕ್ರಮದ 2ನೇ ಆವೃತ್ತಿಯನ್ನ ಓಮನ್ನಲ್ಲಿ ನಡೆಸಲಾಗ್ತಾ ಇದೆ. ಕರಾವಳಿಯ ಕೊಂಕಣಿ ಸಂಗೀತ ಲೋಕದಲ್ಲಿ ಬ್ರಾಸ್ ಬ್ಯಾಂಡ್ನ ಪ್ರಚಾರ ಹಾಗೂ ಉತ್ತೇಜನಕ್ಕಾಗಿ ಅಮಿ ಅನಿ ಅಮ್ಜಿ ಸಂಘಟನೆಯ ಮೂಲಕ ಹುಟ್ಟಿಕೊಂಡ ಪೆಪ್ಪೆರೆ ಪೆಪ್ಪೆ ಢುಮ್ ಕಾರ್ಯಕ್ರಮವು ಇದೇ ಮೊದಲ ಬಾರಿಗೆ ಗಲ್ಫ್ ರಾಷ್ಟ್ರಕ್ಕೆ ಕಾಲಿಡ್ತಾ ಇದೆ. ಅಕ್ಟೋಬರ್ 10ರಂದು ಓಮನ್ ದೇಶದ ರಾಜಧಾನಿ ಮಸ್ಕತ್ನಲ್ಲಿ ಈ ಕಾರ್ಯಕ್ರಮದ 2ನೇ ಆವೃತ್ತಿಯೂ ನಡೆಯಲಿದೆ. ಮಸ್ಕತ್ನ ಎಂಸಿಸಿಪಿ ಸಂಘಟನೆಯ ಅಧ್ಯಕ್ಷ ಲ್ಯಾನ್ಸಿ ಲೋಬೋ, ಅಮಿ ಅನಿ ಅಮ್ಜಿ ಅಧ್ಯಕ್ಷ ಡೆನಿಸ್ ಡಿಸಿಲ್ವಾ ಮತ್ತು ವೆಂಚರ್ ಎಂಟರ್ಟೈನ್ಮೆಂಟ್ ನೇತೃತ್ವದಲ್ಲಿ ಮಸ್ಕತ್ನ ರೂಬಿಯಾ ಆಲ್ ಫಲಾಜ್ ಹೋಟೆಲ್ನಲ್ಲಿ ನಡೆಯಲಿರುವ ಈ ಸಂಗೀತ ಸ್ಪರ್ಧೆಯಲ್ಲಿ ಮಸ್ಕತ್ ಚಿ ನಕ್ತಿರಾ, ದಬಕ್ ದಬ ಕಲಾಕಾರ್, ಗಾಂಚಿ ಮೋತಿಯಾ ಮತ್ತು ತನ್ಕಾಂತ್ಲಿ ತಾಲೆಂತ ಎಂಬ 4 ತಂಡಗಳು ಪ್ರಶಸ್ತಿಗಾಗಿ ಕಾದಾಡಲಿವೆ. ಕೊಂಕಣಿ ಹಾಡುಗಳು, ಬಯಲ ನೃತ್ಯ, ವಾಲ್ಸ್ ನೃತ್ಯ, ಜೈವ ನೃತ್ಯ, ಹೋಲಿ ನೃತ್ಯ ಇತ್ಯಾದಿ ವಿಭಾಗಗಳಲ್ಲಿ ಈ 4 ತಂಡಗಳು ಸ್ಪರ್ಧಿಸಲಿದ್ದು, ವಿಜೇತ ತಂಡಕ್ಕೆ 1,000 ಒಮಾನಿ ರಿಯಲ್ ಅಂದರೆ ಸುಮಾರು 2,30,000 ರೂಪಾಯಿ ಮೊತ್ತದ ಪ್ರಶಸ್ತಿ ದೊರೆಯಲಿದ್ದು, ಉಳಿದ 3 ತಂಡಗಳಿಗೆ ತಲಾ 500 ಒಮಾನಿ ರಿಯಲ್ ಅಂದರೆ ಸುಮಾರು 1,15,000 ರೂಪಾಯಿ ಮೊತ್ತದ ಪ್ರಶಸ್ತಿಯನ್ನ ನೀಡಲಾಗುವುದು. ಸ್ಪರ್ಧೆಗೆ ಸಂಗೀತ ಒದಗಿಸುವುದಕ್ಕಾಗಿ ಬೆಳ್ತಂಗಡಿ ತಾಲೂಕಿನ ಬದ್ಯಾರ್ನ ಅರುಣ್ ಸೆರಾವೋ ನೇತೃತ್ವದ 10 ಜನರ ಬ್ರಾಸ್ ಬ್ಯಾಂಡ್ ವಾದಕರ ತಂಡವು ಮಸ್ಕತ್ಗೆ ಪ್ರಯಾಣಿಸಲಿದ್ದಾರೆ. ಕರಾವಳಿ ಪ್ರದೇಶದ ಸಾಂಸ್ಕೃತಿಕ ವೈಭವ ಹೇಗೆ ಪಿಲಿನಲಿಕೆ ಕಂಬಳ ಇದೆ, ಅದೇ ರೀತಿ ನಮ್ಮ ಊರಿನ ಬ್ರಾಸ್ ಬ್ಯಾಂಡ್, ಈ ಬ್ರಾಸ್ ಬ್ಯಾಂಡ್ ಹಬ್ಬವನ್ನು ನಾವು ಕಳೆದ ವರ್ಷ ಮಂಗಳೂರಲ್ಲಿ ಮಾಡಿದೆವು. ಈ ಸಲ ಮಸ್ಕತ್ನಲ್ಲಿ, ಒಮಾನ್ ಮಸ್ಕತ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅಕ್ಟೋಬರ್ 10ನೇ ತಾರೀಕಿನಂದು ಮಸ್ಕತ್ನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿ ಮಂಗಳೂರಿಂದ 23 ಜನರ ತಂಡ ಪ್ರತ್ಯೇಕವಾಗಿ ಬ್ಲೂ ಬ್ರಾಸ್ ಬ್ಯಾಂಡ್ ಬದ್ಯಾರ್ 10 ಜನರ ಬ್ರಾಸ್ ಬ್ಯಾಂಡ್ ತಂಡ ಮಸ್ಕತ್ ಪ್ರಯಾಣವನ್ನು ಮಾಡಲಿದೆ. ನಂತರ ಅಲ್ಲಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಸುಮಾರು 4 ತಂಡಗಳು ಮಸ್ಕತ್ನಿಂದ ಭಾಗವಹಿಸಲಿವೆ. ಸುಮಾರು 200ರಷ್ಟು ಕಲಾವಿದರು ಅಲ್ಲಿಯ ಸ್ಥಳೀಯ ಇಲ್ಲಿ ಮಂಗಳೂರಿನಿಂದ ಹೋದಂಥ ಕೊಂಕಣಿ ಮಾತನಾಡುವ ಕಲಾವಿದರು ಭಾಗವಹಿಸಲಿದ್ದಾರೆ. ಇದೊಂದು ಸ್ಪರ್ಧೆ, 4 ತಂಡಗಳ ನಡುವಿನ ಸ್ಪರ್ಧೆ. ಮುಖ್ಯವಾಗಿ ಬ್ರಾಸ್ ಬ್ಯಾಂಡ್ ಮತ್ತು ಡ್ಯಾನ್ಸ್ ಮತ್ತು ಸಿಂಗಿಂಗ್ ಈ ರೀತಿ ಒಂದು 6 ಗಂಟೆಯ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಸ್ಪರ್ಧೆ ವಿಜೇತರಾದವರಿಗೆ ಬಹುಮಾನವನ್ನು ನೀಡಲಾಗುತ್ತೆ. ಸುಮಾರು 7 ಲಕ್ಷ ರೂಪಾಯಿ ಮೌಲ್ಯದಷ್ಟು ಬಹುಮಾನ ಸ್ಪರ್ಧಿಗಳಿಗೆ ನೀಡುವಂಥ ವ್ಯವಸ್ಥೆ ಇದೆ. ಇದು ನಾವು ಪ್ರಪ್ರಥಮವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸ್ಥಳೀಯ ಬ್ರಾಸ್ ಬ್ಯಾಂಡನ್ನು ಕರೆದುಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಪೆಪ್ಪೆರೆ ಪೆಪ್ಪೆ ಢುಮ್ ಬ್ರಾಸ್ ಬ್ಯಾಂಡ್ ಸೀಸನ್ 2 ಈ ಒಂದು ಕಾರ್ಯಕ್ರಮವು ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನಿವಾಸಿ ಭಾರತೀಯ ಉದ್ಯಮಿಯಾದಂಥ ಡಾಕ್ಟರ್ ರೊನಾಲ್ಡ್ ಕುಲಸರ್ ಅವರು ಭಾಗವಹಿಸಲಿದ್ದಾರೆ. ದೈಜಿವಳ್ಳಿನ ಸಂಸ್ಥಾಪಕರಾದ ವಾಲ್ಟರ್ ನಂದಡಿಕೆಯವರು, ಡೈರೆಕ್ಟರ್ ಆದಂಥ ಅಲೆಕ್ಸಿಸ್ ಕ್ಯಾಸ್ಟೆಲಿನೋರವರು, ಡಾಕ್ಟರ್ UT ಇಫ್ತಿಕಾರ್ ಖಾದರ್ ಅವರು, ಅನೇಕ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕರಾವಳಿಯ 10 ಜನ ಬ್ರಾಸ್ ಬ್ಯಾಂಡ್ ತಂಡವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಮಸ್ಕತ್ತಿನಿಂದ ಸುಮಾರು 4 ತಂಡಗಳು, ಒಂದೊಂದು ತಂಡದಲ್ಲಿ ಒಂದು 40ರಿಂದ 50 ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ.
MCCP ಈ ಒಂದು ಕರಾವಳಿಯ ಮಸ್ಕತ್ತಿನ ಒಂದು ಸಂಘಟನೆ ಈ ಒಂದು ಕಾರ್ಯಕ್ರಮದ ಮುಖಂಡತ್ವ ವಹಿಸಲಿದ್ದು, ಅದರ ಜೊತೆಗೆ ಆಮಿಯನಿ ಅಮ್ಚಿ ಸಂಘಟನೆಯು ಜೊತೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮಸ್ಕತ್ತಿನ MCCP ಸಂಘಟನೆಯ ಎಲ್ಲ ಮುಖಂಡರು ಬಹಳ ಮುತುವರ್ಜಿ ವಹಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಮಸ್ಕತ್ತಿನಲ್ಲಿರುವ ಕರಾವಳಿಯ ಎಲ್ಲ ಜನರು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾತರರಾಗಿ ಈ ಒಂದು ಕಾರ್ಯಕ್ರಮ ಒಳ್ಳೆಯದಾಗಲಿ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಸಂತೋಷ್ ಡಿಕೋಸ್ತಾ, ರೀನಾ ಕ್ಯಾಸ್ಟಲಿನೋ ಮತ್ತು ಅರುಣ್ ಡಿಸೋಜಾ ಈ ಕಾರ್ಯಕ್ರಮದ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಅನಿವಾಸಿ ಭಾರತೀಯ ಉದ್ಯಮಿ ರೊನಾಲ್ಡ್ ಕೊಲಾಸೋ ಭಾಗವಹಿಸಲಿದ್ದು, ಸ್ಥಳೀಯ ಧರ್ಮಗುರು ವಂದನೀಯ ಸ್ಟೀಫನ್ ಲೂವಿಸ್, ಕೆಲರಾಯಿ ಚರ್ಚ್ ಧರ್ಮಗುರು ವಂದನೀಯ ಸಿಲ್ವೆಸ್ಟರ್ ಡಿಕೋಸ್ಟಾ, ಯುಟಿ ಇಫ್ತಿಕಾರ್ ಫರೀದ್, ಡೈಜ್ ವರ್ಲ್ಡ್ ವಾಹಿನಿಯ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ, ಅಲೆಕ್ಸಿಸ್ ಕ್ಯಾಸ್ಟಲಿನೋ ಮುಂತಾದವರು ಭಾಗವಹಿಸಲಿದ್ದಾರೆ. ऑक्टोबरच्या आमचे बँडकार काय असतात रे बडे ಎಂತ ಏ ಮರೇ ದೇವರರು